ರಾಜ್ಯದಲ್ಲಿ ನಾನೊಂದು 12 ಜಿಲ್ಲೆ ಪ್ರವಾಸ ಮಾಡಿದ್ದೀನಿ. ನಾಳೆ ಕೊಡಗು 2 ಕ್ಷೇತ್ರಗಳಲ್ಲಿ 4 ಕಡೆ ಸಭೆ, ನಾಳ್ದು ಮೈಸೂರಿನಲ್ಲಿ 3 ಕ್ಷೇತ್ರಗಳಲ್ಲಿ 6 ಸಭೆ ನಡೆಸಿ ಹೀಗೆ ಎಲ್ಲ ಕಡೆಗಳೇ ಓಡಾಟ ಮಾಡ್ತಾ ಇದ್ದೀವಿ. ಕೋಲಾರ, ಚಿಕ್ಕಬಳ್ಳಾಪುರ ಮೊನ್ನೆ ನಮ್ಮ ಮೋದಿಯವರ ಕಾರ್ಯಕ್ರಮ ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರದ ರ್ಯಾಲಿ ಆಯಿತು. ರ್ಯಾಲಿ ಅಲ್ಲ, ಸಭೆ ಆಯಿತು. ಮೊನ್ನೆ ನನ್ನ ಬೆಂಗಳೂರು ನಾರ್ತ್ ಕ್ಷೇತ್ರದ ರ್ಯಾಲಿ ನೀವೆಲ್ಲ ನೋಡಿದ್ದೀರಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಒಂದು 3 ಲಕ್ಷ ಜನ ಆ ರ್ಯಾಲಿಯಲ್ಲಿ ಭಾಗವಹಿಸಿದರು. ಸುಮಾರು 4.5 ಕಿಲೋಮೀಟರ್ ಉದ್ದಕ್ಕೆ ಮೋದಿಯವರದು. ನಿನ್ನೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಡ್ಡರು ನನ್ನ ಕ್ಷೇತ್ರದಲ್ಲಿದ್ದರು. ಒಂದು ಸಾಯಂಕಾಲ ಭಾರಿ ದೊಡ್ಡ ರ್ಯಾಲಿ ಯಶವಂತಪುರದಲ್ಲಿ ಮಾಡುವಂಥದ್ದಾಯಿತು. ವಾತಾವರಣ ಭಾರಿ ಚೆನ್ನಾಗಿದೆ. ನಮ್ಮ ನಿರೀಕ್ಷೆಗಿಂತ ಹೆಚ್ಚು ಜನಬೆಂಬಲ ನಮಗೆ ಸಿಗ್ತಾ ಇದೆ. ಪ್ರಾರಂಭಿಕ ಹಂತದಲ್ಲಿ ಕಾಂಗ್ರೆಸ್ನವರು ಸ್ವಲ್ಪ ಒದ್ದಾಟ ಮಾಡ್ತಾ ಇದ್ರು ಕೂಡ ಇವತ್ತು ನಮ್ಮ ರಿಪೋರ್ಟ್ ಕಾರ್ಡ್ಗಳು ಮನೆ ಮನೆ ಹೋದ್ಮೇಲೆ, ನಾವು ಪ್ರತಿ ಜನರನ್ನು ಸಂಪರ್ಕ ಮಾಡಿದ ಮೇಲೆ, ಪ್ರತಿ ಜನರಲ್ಲಿ ನಮ್ಮ ವಿಚಾರಗಳನ್ನು ಹಂಚಿಕೊಂಡ ಮೇಲೆ ಇವತ್ತು ಡಬಲ್ ಎಂಜಿನ್ ಸರ್ಕಾರ ಅದು ಭಾರಿ ಅವಶ್ಯಕತೆ ಇದೆ ಕರ್ನಾಟಕಕ್ಕೆ ಅಂತ ಹೇಳುವಂಥ ಮಾತನ್ನು ಸಾಮಾನ್ಯ ಜನ ಮಾತಾಡುವಂಥದ್ದು. ನಾವು ಮೊನ್ನೆ ರ್ಯಾಲಿಯಲ್ಲಿ ನಾವು ಸುಮಾರು 1.25 ಲಕ್ಷ ಜನ ಬರ್ಬೋದು ಅಂತ ನಿಶ್ಚಯ ಮಾಡಿದೆವು. 3 ಲಕ್ಷಕ್ಕಿಂತ ಹೆಚ್ಚು ಜನ ಬಂತು. ಮೋದಿಯವರು ಸ್ವತಃ ಹೇಳಿದರು, ಸದಾನ್ಜಿ ಬಹುತ್ ಬಡ ಪ್ರೋಗ್ರಾಮ್ ಹೈ, ಬಹುತ್ ಅಚ್ಚಾ ಕಿಯಾ ಅಂತ. ಇದರ ಆಧಾರದಲ್ಲಿ 6ನೇ ತಾರೀಕಿಗೆ ಬೆಂಗಳೂರಿನಲ್ಲಿ ನರೇಂದ್ರ ಮೋದಿಯವರು 32 ಕಿಲೋಮೀಟರ್ ರ್ಯಾಲಿ ಮಾಡ್ತಾರೆ. 32 ಕಿಲೋಮೀಟ್ರ್, ಬೆಳಿಗ್ಗೆ 6 ಕಿಲೋಮೀಟ್ರ್, ಮಧ್ಯಾಹ್ನ ಮೇಲೆ ಸಾಯಂಕಾಲದ ನಂತರ 26 ಕಿಲೋಮೀಟರ್ ರ್ಯಾಲಿಯನ್ನು ಬ್ಯಾಂಗ್ಳೂರು ಸೌತ್ ಮತ್ತು ಬ್ಯಾಂಗ್ಳೂರು ಸೆಂಟ್ರಲ್ನ ಅಲ್ಲಿ ಮಾಡ್ತಾರೆ. ನಾರ್ತ್ಗೆ ಮೊನ್ನೆ ಮುಗಿದಿದೆ. ವಾತಾವರಣ ನರೇಂದ್ರ ಮೋದಿಯವರು ಬಂದಾಗ 1-2% ಓಟುಗಳು ಸ್ವಯಂ ಪ್ರೇರಿತವಾಗಿ ಆ ಭಾಗದಲ್ಲಿರುವಂಥ ಜನ, ಪೇಟೆಗೆ ಮತ್ತೊಬ್ಬರು ಬಂದಂಥ ಜನ ಇದನ್ನು ಮಾಡುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ವಾತಾವರಣಗಳು ಕಾಂಗ್ರೆಸ್ಸನ್ನು ಜನ ನಂಬುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. JDS ಇವತ್ತು ಕೂಡ ನಾನೇನು ಕಿಂಗ್ ಮೇಕರ್ ಆಗ್ಬೋದು ಅಂತ ಹೇಳುವಂಥ ಒಂದು ವಾತಾವರಣದಲ್ಲಿ ಅವರು ನಡೀತಾ ಇದ್ದು ಜನ ಅವರನ್ನು ತಿರಸ್ಕಾರ ಮಾಡಲಿಕ್ಕೆ ನಿಶ್ಚಯಗಳನ್ನು ಮಾಡಿದ್ದಾರೆ. ನನಗೆ ಅನಿಸ್ತದೆ, ನಾನು ಭಾರಿ ಎಕ್ಸಾಜರೇಷನ್ ಹೇಳೋದಿಲ್ಲ, ಆದರೂ ಕೂಡ 120-130 ಸೀಟುಗಳಿಗೆ ಏನೂ ತೊಂದರೆ ಆಗೋದಿಲ್ಲ. ಯಾಕಂತೇಳಿ ಕರ್ನಾಟಕದಲ್ಲಿ ನಮಗೆ 2008ರಲ್ಲಿ 110 ಸೀಟು ಬಂದದ್ದು, 2013-14ರಲ್ಲಿ ನಮಗೆ ಕೇವಲ 104 ಸೀಟು ಬಂದಿರುವಂಥದ್ದು. ಇದರ ಹಿಂದೆ ಹೋಗಲಿಕ್ಕೆ ನಮಗೆ ಆಗಲಿಲ್ಲ. ಆದರೆ ಈ ಬಾರಿಯ ವಾತಾವರಣ ಅದಕ್ಕಿಂತ ಮೇಲೆ 2-3 ಕಾರಣಗಳಿಗಾಗಿ, ಒಂದು ಹೊಸ ವ್ಯವಸ್ಥೆ ಕಡೆ ಹೋಗಬೇಕು ಅಂತ ಹೇಳುವಂಥ ಕೇಂದ್ರದ ಒಂದು ನೀತಿ ನಿಲುವುಗಳು, ಗುಜರಾತ್ ಮತ್ತು ಉತ್ತರ ಪ್ರದೇಶದ ಮಾದರಿಯ ಚುನಾವಣೆಯ ತಂತ್ರಗಾರಿಕೆ, 3ನೇದಾಗಿ ನಾವು ಎಲ್ಲ ಮನೆಗೆ ರಿಪೋರ್ಟ್ ಕಾರ್ಡ್ ಕೊಟ್ಟಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಮಾರು 50 ವರ್ಷ ಆಡಳಿತ ಮಾಡಿದೆ, JDS ಸುಮಾರು 10-12 ವರ್ಷ ಆಡಳಿತ ಮಾಡಿದೆ, ಸುಮಾರು 8 ವರ್ಷಗಳ ಕಾಲ ಭಾರತೀಯ ಜನತಾ ಪಾರ್ಟಿ ಆಡಳಿತ ಮಾಡಿದೆ. ನಾವು ನಿಶ್ಚಯ ಮಾಡಿದ್ದೇವೆ, 3 ಜನ ಕೂಡ ಆಡಳಿತದ ಅವಕಾಶ ಕೊಟ್ಟಿದೆ. ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು, ನಿಮ್ಮ ಅಶ್ಯೂರೆನ್ಸ್ ಎಷ್ಟು, ಜನ ಇವ್ಯಾಲ್ಯೂಯೇಟ್ ಮಾಡಲಿ, ಮಾರ್ಕ್ಗಳನ್ನು ಜನ ಹಾಕಲಿ. ನಾವು ಅದರಲ್ಲಿ 100ಕ್ಕೆ 100 ನಾವು ಫ್ರಂಟ್ ರನ್ನರ್. ಕಾಂಗ್ರೆಸ್ ಮತ್ತು JDS ಫೇಲ್ಯೂರ್ ಆಗಿದೆ ಅಂತ ಜನ ಮಾತಾಡ್ತಾರೆ, ಮಾಧ್ಯಮಗಳಲ್ಲಿ ಬರುವಂಥದ್ದನ್ನು ನೀವು ಕಾಣ್ತಾ ಇದ್ದೀರಿ. ಒಟ್ಟು ನಮ್ಮ ಇವತ್ತಿನ ವಾತಾವರಣ ನಾವು ಹತ್ರ 130 ಸ್ಥಾನಗಳನ್ನು ಖಂಡಿತವಾಗಿ ಗಳಿಸ್ತೇವೆ. ಯಾವುದೇ ಸಂದರ್ಭದಲ್ಲಿ ಕೂಡ ಬೇರೆಯವರನ್ನ ಅವಲಂಬನೆ ಮಾಡಬೇಕಂತ ರಾಜನೀತಿ ಇಲ್ಲ. ರಾಜ್ಯದಲ್ಲಿ ಕರಪ್ಷನ್ ಜಾಸ್ತಿ ಆಗೋದು ಸಮ್ಮಿಶ್ರ ಸರ್ಕಾರ ಬಂದಾಗ, ಭ್ರಷ್ಟಾಚಾರ ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಗೂಂಡಾಗಿರಿ ಬಾಕಿದ್ದೆಲ್ಲವೂ ಜಾಸ್ತಿ ಆಗುವಂಥದ್ದು ಸಮ್ಮಿಶ್ರ ಸರ್ಕಾರಗಳು ಬಂದಾಗ ಮಾತ್ರ. ಯಾವ ಒಂದು ಸರ್ಕಾರಕ್ಕೆ ತನ್ನ ಸ್ವಂತ ಶಕ್ತಿಯಲ್ಲಿ ಅಧಿಕಾರ ಮಾಡಲಿಕ್ಕೆ ಸಾಧ್ಯ ಆಗುತ್ತಾ, ಆಗ ನಿಶ್ಚಯವಾಗಿ ಇದಕ್ಕೆಲ್ಲ ಕಡಿವಾಣ ಹಾಕಲಿಕ್ಕೆ ಆಗುತ್ತೆ. ಜನ ಅದನ್ನು ನಿರೀಕ್ಷೆ ಮಾಡ್ತಾರೆ. ಹಿಂದೆಂದಿಗಿಂತಲೂ ಈ ಬಾರಿ ಹೆಚ್ಚು ರಾಷ್ಟ್ರೀಯ ನಾಯಕರನ್ನು ರಾಜ್ಯದಲ್ಲಿ ಬೆಳೆಸಿಕೊಳ್ಳಲಾಗ್ತಾ ಇದೆ. ಇಲ್ಲ, ಹಾಗೇನಿಲ್ಲ ಸರ್. ನಮಗೆ ಪ್ರತಿಯೊಬ್ಬ ಪಕ್ಷದ ಪ್ರಮುಖ, ಅದು ಪ್ರಧಾನಮಂತ್ರಿಯಿಂದ ಹಿಡಿದು ಯಾವುದೇ ಮಂತ್ರಿಗಳಿರ್ಬೋದು, ಪಕ್ಷದ ಯಾವುದೇ ಅವನ ಪಕ್ಷಕ್ಕೆ ಕೆಲಸ ಮಾಡುವಂಥ ಜವಾಬ್ದಾರಿ ಅವಂದು. ನಮ್ಮ ಪಕ್ಷ ಇವತ್ತು ಕೇಂದ್ರದಲ್ಲಿ ಆಡಳಿತದಲ್ಲಿದೆ, ಸುಮಾರು 17 ರಾಜ್ಯಗಳಲ್ಲಿ ಆಡಳಿತದಲ್ಲಿದೆ. ಆದ ಕಾರಣ ಅಲ್ಲಿ ಎಲ್ಲ ನಾಯಕರು ನಮ್ಮಲ್ಲಿಗೆ ಬರ್ತಾರೆ. ಅವರ ಡ್ಯೂಟಿ ಅದು. ಅವರ ಆ ಪಾರ್ಟಿಯಿಂದ ಆಯ್ಕೆಯಾಗಿ ಆ ಸ್ಥಾನ ಅಲಂಕಾರ ಮಾಡಿದ ಮೇಲೆ ಇವತ್ತು ನಾನು ಯಾಕೆ ಇಲ್ಲಿ ಬಂದೆ? ನನಗೆ ನನ್ನ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಬೆಂಗಳೂರಿನ ಉಸ್ತುವಾರಿಗಳನ್ನು ನಮಗೆ ಕೊಟ್ಟಿದ್ದಾರೆ. ಬೆಂಗಳೂರು ಮತ್ತು ಸುತ್ತಮುತ್ತ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ ಈ ಭಾಗದಲ್ಲಿ ನಮಗೆ ಉಸ್ತುವಾರಿಗಳನ್ನು ಕೊಟ್ಟಿದ್ದಾರೆ. ಆದರೆ ನಮ್ಮ ಹುಟ್ಟು ಕ್ಷೇತ್ರ ಸುಳ್ಯ, ಪುತ್ತೂರಿನಲ್ಲಿ ನಾನು ಸ್ವಲ್ಪ ಓಡಾಟಗಳನ್ನು ಮಾಡುವಂಥ ನನ್ನ ಜವಾಬ್ದಾರಿ ಇದೆ. ಆರೋಪ, ಅಪವಾದ, ಅವಮಾನಗಳನ್ನು ಮಾಡುವಂಥ ಒಂದು ರಾಜನೀತಿಯನ್ನು ಇವತ್ತು ಕಾಂಗ್ರೆಸ್ಸು ಮತ್ತು ನಮ್ಮ ವಿರೋಧಿಗಳು ಪುತ್ತೂರಿನಲ್ಲಿ, ಸುಳ್ಯದಲ್ಲೆಲ್ಲ ಮಾಡ್ತಾ ಇರುವಂಥದ್ದು ಮಾಡಿದ್ದಾರೆ. ಇದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳೋದಕ್ಕೆ ಬಂದಿದ್ದೀನಿ. ನಮ್ಮ ಮಟ್ಟಂದೂರು ಸಂಜೀವರು ಇರ್ಬೋದು, ನಮ್ಮ ಪಕ್ಷದ ಪ್ರಮುಖರಿಗೆ ಇದು ಸ್ವಲ್ಪ ದಿನ ಮುಂದೆಯೇ ಬೇಕು ಅಂತ ಹೇಳುವಂಥದ್ದಿತ್ತು. ಇವತ್ತು ಅದನ್ನೆಲ್ಲವನ್ನು ಮಾಡಿದ್ದೀನಿ. ನಾವು ಪಕ್ಷಕ್ಕಾಗಿ ಎಲ್ಲವನ್ನು ಸಹಿಸಿಕೊಳ್ತೇವೆ, ಪಕ್ಷಕ್ಕಾಗಿ ಎಲ್ಲವನ್ನು ತ್ಯಾಗ ಮಾಡ್ತೇವೆ. ಪಕ್ಷ ನಮ್ಮ ಆರಾಧ್ಯ ದೈವ.
ಮಟ್ಟಂದೂರು ಸಂಜೀವರು ಅದಕ್ಕೊಂದು ಜ್ವಲಂತ ಉದಾಹರಣೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇದನ್ನು ಮಾಡಿಕೊಂಡ ಕಾರಣ ಜನ ಕೂಡ ನಮ್ಮಲ್ಲಿ ವಿಶ್ವಾಸ ಇಟ್ಟಿದ್ದಾರೆ. ಆ ವಿಶ್ವಾಸದಿಂದ ಮುಂದೆ ಹೋಗ್ತೀವಿ. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ